ಯಾಕಂದ್ರೆ ಚುನಾವಣೆಯ ವಾತಾವರಣ ನಮ್ಮ ಪರವಾಗಿದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಈ ಬಾರಿಯ ಬಿಜೆಪಿ ಅಭ್ಯರ್ಥಿ ಯಾರು? ಶಾಸಕನಾಗಿ ನಾನೇ ಇದ್ದೇನೆ. ಖಾಲಿಯಾದಾಗ ಆ ಪ್ರಶ್ನೆ ಬರ್ತದೆ. MLA-ಗಳನ್ನೇ ತೆಗೆದು ಬೇರೆಯವರನ್ನು ಹಾಕ್ತಾರೆ ಅನ್ನುವಂಥ ಗುಸುಗುಸುಗಳಿದ್ದಾವೆ. ನಮಗೆ ಅಂತ ಯಾವುದೇ ಸೂಚನೆಗಳು ಬಂದಿಲ್ಲ. ಯಾವುದನ್ನ ತೋರಿಸಿ ಮತ ಕೇಳ್ತೀರಿ? ಸಂಜೀವ ಮಠಂದೂರು ಯಾರು, ಏನು, ಹೇಗೆ ಅಂತೇಳಿ ಪುತ್ತೂರಿನ ಜನತೆಗೆ ಗೊತ್ತು. ಅಭಿವೃದ್ಧಿ ವಿಚಾರದಲ್ಲಿ ಕಾಂಗ್ರೆಸ್ನವರು ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಕಾಂಗ್ರೆಸ್ನವರು ಚುನಾವಣೆ ಬರುವಾಗ ಇಂಥ ಗಿಮಿಕನ್ನು ಮಾಡಿ ಅವರವರಿಗೆ ಗೆಲ್ಲುವಂಥದ್ದು. ಪ್ರವೀಣ್ ನೆಟ್ಟಾರ್ ಕೊಲೆ ಪ್ರಕರಣ, ಆ ಪ್ರಕರಣ ಆದಂತಹ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ? ಅದು ಸುಳ್ಯ ಕ್ಷೇತ್ರದಲ್ಲಿ ನಡೆದಂತಹ ಘಟನೆ ಆದ ಕಾರಣ ನಾವು ಒಂದೇ ಪಾರ್ಟಿಯಲ್ಲಿ ಇದ್ದಾಗ ನಮ್ಮಲ್ಲಿ ಏನಾದರೂ ವ್ಯತ್ಯಾಸಗಳಾಗ್ಬೋದು. ಸಂಜೀವ ಮಠಂದೂರು ಕ್ಷೇತ್ರದಲ್ಲಿ ಆದರೆ ಸಂಜೀವ ಮಠಂದೂರು ಕ್ಷಣ ಕಾಲ ಕೂಡ ಬೆಂಗಳೂರಲ್ಲಿ ನಿಲ್ತಾ ಇರಲಿಲ್ಲ. ಸಂಜೀವ ಮಠಂದೂರು ಅವರು ಒಂದು ಬಸ್ಸಲ್ಲಿ ಇದ್ದುಕೊಂಡು ನಾನು ಬೆಂಗಳೂರಲ್ಲಿದ್ದೇನೆ ಅನ್ನುವಂತಹದ್ದೊಂದು ಮಾಹಿತಿಯನ್ನು ನೀಡಿದ್ದು. ಯುವಕರು ಹೇಗಿರ್ತಾರೆ ಸ್ಪಿರಿಟ್ ಅಲ್ಲಿ ಅಂತೇಳಿ ಅದನ್ನು ಮತ್ತೆ ನಾನು ಹೇಳುವಂಥ ಅವಶ್ಯಕತೆ ಇರುವುದಿಲ್ಲ. ರಾಜಕೀಯದಲ್ಲಿ ಚುನಾವಣೆಯ ಸಮಯದಲ್ಲಿ ಅಣಬೆಗಳು ಹುಟ್ಟಿಕೊಂಡಿದ್ದಾವೆ ಸರ್. ಈಗ ಈ ಹೇಳಿಕೆ ನಿಮಗೆ ದೊಡ್ಡ ಮಟ್ಟಿಗೆ ಮೈನಸ್ ಆಗಿದೆ ಅನ್ನುವಂಥ ಲೆಕ್ಕಾಚಾರ ರಾಜಕೀಯ ವಲಯದಲ್ಲಿದೆ. ಹೌದಾ? ಆ ಒಂದು ಹೇಳಿಕೆ ಯಾರಿಗೆ ಹೇಳಿದ್ದು, ಅದು ನಿಮಗೆ ಮೈನಸ್ ಆಗಿದೆಯಾ? ಸಾರ್ವಜನಿಕವಾಗಿ ಇವತ್ತು ಚುನಾವಣೆಗಳು ಬರುವಾಗ ಎಲ್ಲ ಪಾರ್ಟಿಯಲ್ಲಿ ಎಲ್ಲರೂ ಅಭ್ಯರ್ಥಿಗಳು ಯಾಕಂದರೆ ನನಗೊಂದು ಸೀಟ್ ಸಿಕ್ಕಿದರೆ ನಾನೊಮ್ಮೆ MLA ಆಗ್ಬೋದು ಅಂತ ಭಾಳಷ್ಟು ಜನರಲ್ಲಿ ಇರ್ತಾರೆ. ಅವ ಕೆಲಸ ಮಾಡಿಯೋ ಕೆಲಸ ಮಾಡದೆಯೋ ಬರುವಂಥವ್ರು ಇರ್ತಾರೆ. ಇದಕ್ಕೆ ಬೇಕಾಗಿ ನಾನು ಸಾರ್ವಜನಿಕವಾಗಿ ಇಂಥ ವ್ಯವಸ್ಥೆಗಳಿದೆ ಅಂತ ಹೇಳೋದನ್ನು ಹೇಳಿದ್ದೇನೆ ಹೊರತು ಯಾವುದೋ ಒಬ್ಬ ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿಯನ್ನು ಒಂದು ಸಂಘಟನೆಯನ್ನು ಹೇಳಲಿಲ್ಲ. ಆದರೆ ಕೆಲವರು ಇದನ್ನು ವ್ಯಕ್ತಿಗತವಾಗಿ ತೆಕ್ಕೊಂಡು ಬಹುಶಃ ಸಂಜೀವ ಮಠಂದೂರ ಮೇಲೆ ಇದಕ್ಕೆ ಮೊದಲು ಏನೇನು ಆರೋಪಗಳನ್ನು ಮಾಡಿದರು. ನೀವು 2-3 ವಿಚಾರಗಳನ್ನು ಹೇಳಿದಿರಿ. ಪ್ರವೀಣ್ ನೆಟ್ಟಾರ್ ಇರ್ಬೋದು, ಉಪ್ಪಿನ ಅಡಿಯಲ್ಲಿ ಶಿರಾಡಿಯಲ್ಲಿದ್ದಂಥ ಘಟನೆ ಇರ್ಬೋದು. ಅದಕ್ಕೆ ಪೂರಕವಾಗಿ ಇದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಹೊರತು ಇದರಲ್ಲಿ ಬೇರೆ ಏನು ವಿಶೇಷತೆ ಇರಲಿಲ್ಲ. ನಮ್ಮ ಪಾರ್ಟಿಯ ಅಧ್ಯಕ್ಷರಿದ್ದರು, ಮಂಡಲ ಅಧ್ಯಕ್ಷರು 2 ಜನ ಇದ್ದರು, ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರಿದ್ದರು, ನಗರಸಭೆ ಅಧ್ಯಕ್ಷರಿದ್ದರು, ನಮ್ಮ ನಿಕಟಪೂರ್ವ ಅಧ್ಯಕ್ಷರುಗಳಿದ್ದರು. ಆ ಪ್ರೆಸ್ಸಲ್ಲಿ ಭಾಳಷ್ಟು ಜನ ಇದ್ದರು. ಯಾರೋ ಅದರ ಬಗ್ಗೆ ಇದು ಮಾಡಲಿಲ್ಲ. ಕೆಲವು ಮೀಡಿಯಾಗಳು ಕೂಡ ಇದನ್ನು ಪ್ರಚೋದನಕಾರಿಯಾಗಿ ಬಿಂಬಿಸುವಂಥ ಕೆಲಸ ಸಂದರ್ಭದಲ್ಲಿ ಮಾಡಿದ ಕಾರಣ ಮತ್ತೊಂದಷ್ಟು ಜನ ಅದಕ್ಕಂತಲೇ ಕಾಯ್ತಾ ಇರ್ತಾರೆ, ಇನ್ನು ಸಂಜೀವ ಮಠಂದೂರು ಎಲ್ಲಿ ಸಿಗ್ತಾರೆ ಅಂತೇಳಿ. ಇಂತಹ ಸಂದರ್ಭದಲ್ಲಿ ಇಂಥ ಮಾತುಗಳನ್ನು ಕೆಲವರು ವ್ಯಕ್ತಿಗತವಾಗಿ ತಗೊಂಡು ಈ ರೀತಿಯಾಗಿ ಬಿಂಬಿಸುವಂಥ ಕೆಲಸ ಮಾಡಿದ್ದಾರೆ. ಬುಳುವಾರ್ನಲ್ಲಿ ಗಲಾಟೆ ಆಯಿತು, ನಿಮ್ಮನ್ನು ಪ್ರಶ್ನಿಸಿದರು. ಆದರೆ ಆ ಸಂದರ್ಭದಲ್ಲಿ ತಾವು ಉತ್ತರ ಕೊಡದೆ ಹೋದ್ರಿ ಅನ್ನುವಂಥದ್ದು ಕೂಡ ಆರೋಪ ಬಂತು. ನಾನು ಒಬ್ಬ ಜನಪ್ರತಿನಿಧಿ. ನಾನು ಸಾರ್ವಜನಿಕವಾಗಿ ಇವತ್ತು ಯಾವುದೇ ಒಂದು ಗಲಾಟೆ ಆಗದ ರೀತಿಯಲ್ಲಿ, ಗೊಂದಲ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥ ಜವಾಬ್ದಾರಿ ನಂದು. ಅಲ್ಲಿದ್ದದ್ದು 100 ಕಾರ್ಯಕರ್ತರು, BJPಯ ಕಾರ್ಯಕರ್ತರು, ಗೊಂದಲ ಮಾಡಲಿಕ್ಕೆ ಬಂದವರಲ್ಲ. ಯಾವುದೋ 2-3 ಜನ ವ್ಯಕ್ತಿ ಗೊಂದಲ ಮಾಡುವಾಗ ಅಷ್ಟು ಜನ ಕಾರ್ಯಕರ್ತರು ನಾಳೆ ಆ 2-3 ಜನ ಗೊಂದಲ ಮಾಡಿದವರ ಮೇಲೆ ಯಾವುದೇ ಪ್ರಹಾರ ಮಾಡಬಾರ್ದು. ಸಂಜೀವ ಮಠಂದೂರು ಇದ್ದರೆ ಅದು ಇನ್ನೂ ಕೂಡ ಜಾಸ್ತಿ ಇದಾಗ್ತದೆ. ಅದಕ್ಕೆ ಬೇಕಾಗಿ ಅಲ್ಲಿ ಯಾವುದೇ ಗೊಂದಲಗಳು ಇನ್ನೂ ನಿರ್ಮಾಣ ಆಗಬಾರ್ದು. ಅದಕ್ಕಾಗಿ ನಾನು ಅಲ್ಲಿಂದ ಹೋದರೆ ಅದನ್ನು ಸಮಾಧಾನಪಡಿಸಿ ಕಳಿಸುವಂಥ ಕೆಲಸ ನಮ್ಮ ನಾಯಕರು ಮಾಡ್ತಾರೆ ಅಂತ ಹೇಳುವಂಥ ಮಾತನ್ನು ನಾಯಕರು ಹೇಳಿದ ಕಾರಣ ನಾನು ಅಲ್ಲಿಂದ ಹೋದ್ದೇನೆ. ಮತ್ತು ಉತ್ತರ ಕೊಡುವಂಥದ್ದು ಮತ್ತೊಂದಕ್ಕೆ ನಾನು ಯಾವತ್ತೂ ಹಿಂಜರಿಯುವಂಥ ಜನ ಅಲ್ಲ. ಯಾಕಂದರೆ ನಾನು ಜಿಲ್ಲಾಧ್ಯಕ್ಷನಾಗಿ ಇಡೀ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಸಂಘಟನೆಯನ್ನು ಮುನ್ನಡೆಸಬೇಕು, ಯಾವ ರೀತಿಯಾಗಿ ಶಾಸಕರನ್ನು ಗೆಲ್ಲಿಸಬೇಕು ಅಂತೇಳಿ ನಾನು ತೋರಿಸಿಕೊಟ್ಟವ. ಇದೆಲ್ಲ ನಮಗೆ ಏನು ದೊಡ್ಡ ಸಂಗತಿ ಅಲ್ಲ. ಆದರೂ ಹೇಳುವವರು ಹೇಳ್ತಾರೆ, ಹೇಳುವವರು 2-3 ಜನ ಹೇಳಿದ್ದಾರೆ, ಮತ್ತು ಅವರಿಗೆ ಬಾಕಿಯವರು ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ಅಂತೇಳಿ ಗೊತ್ತು. ಆದರೆ ಅದು ಮತ್ತೆ ಬಂದಿಲ್ಲ. ಸಂಜೀವ ಮಠಂದೂರನ್ನು ಪ್ರಶ್ನಿಸ್ತಾರೆ ಅಂತ ಹೇಳುವಂಥದ್ದೇ ದೊಡ್ಡ ಸಂಗತಿ ಆಯಿತು ಹೊರತು ಆಮೇಲೆ ನಮ್ಮ ಕಾರ್ಯಕರ್ತರು ಅವರಿಗೆ ಯಾವ ಉತ್ತರ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಪತ್ರಿಕೆಯಲ್ಲಿ ಬರಲಿಲ್ಲ. ಕಾರ್ಯಕರ್ತರು ಅಸಮಾಧಾನಗೊಂಡಾಗ ಅಥವಾ ಕಾರ್ಯಕರ್ತರು ನೋವಿನಲ್ಲಿದ್ದಾಗ ಅವರ ಎಲ್ಲರ ನೋವುಗಳನ್ನು ಅವರ ನೋವುಗಳಿಗೆ ಮದ್ದು ಅರಿಯೋದಕ್ಕೆ ಇಬ್ಬರು ಬರಬೇಕು, ಮೋದಿ, ಅಮಿತ್ ಶಾ. ಇವರು ಬಂದರೆ ಎಲ್ಲ ಸರಿ ಆಗ್ತದೆ ಅನ್ನುವಂಥ ಲೆಕ್ಕಾಚಾರ ಕರಾವಳಿಯಲ್ಲಿದೆ. ಇದೆಯಾ? ಇಲ್ಲವೇ ಇಲ್ಲ. ನಮ್ಮ ಜಿಲ್ಲೆ ಒಂದು ಸಂಘಟನಾತ್ಮಕ ಜಿಲ್ಲೆ.
ಇಲ್ಲಿ ನಾವು ಕಾರ್ಯಕರ್ತರನ್ನು ಆಧಾರಿತವಾಗಿ ಈ ಸಂಘಟನೆಯನ್ನು ಕಟ್ಟಿದ್ದೇವೆ. ಹಿಂದುತ್ವ ನಮಗೆ ಪ್ರಬಲವಾದಂಥ ಅಸ್ತ್ರ. ಹಿಂದುತ್ವದ ನೆಲೆಯಲ್ಲಿ ನಮ್ಮೆಲ್ಲ ಕೆಲಸ ಕಾರ್ಯಗಳು. ಇವತ್ತು ಇಡೀ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಾದರಿ ಸಂಘಟನೆ ಬೇಕು ಅಂತೇಳಿ ನಮ್ಮ ನಾಯಕರು ಹೇಳ್ತಾ ಇರ್ತಾರೆ. ನಮ್ಮದು ನಿತ್ಯ ನಿರಂತರ ಚಟುವಟಿಕೆಗಳು. ಬೂತಲ್ಲಿ ಬೂತ್ ಸಮಿತಿಗಳು, ಪೇಜ್ ಪ್ರಮುಖರು, ಆಮೇಲೆ ಗ್ರಾಮ ಮಟ್ಟದಲ್ಲಿ ಶಕ್ತಿ ಕೇಂದ್ರಗಳು, ಮಂಡಲದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಿತಿಗಳು, ಮೋರ್ಚಾಗಳು, ಪ್ರಕೋಷ್ಠಗಳು ಎಲ್ಲವೂ ಸಂಘಟನಾತ್ಮಕವಾಗಿ ಒಂದು ಬೂತಲ್ಲಿ 25 ಜನ 50 ಜನ ನಮ್ಮ ಕಾರ್ಯಕರ್ತರು ನಿತ್ಯ ನಿರಂತರ ಕೆಲಸ ಮಾಡ್ತಾ ಇದ್ದಾರೆ. ಅವರು ಯಾವತ್ತೂ ಕೂತುಕೊಳ್ಳೋದಿಲ್ಲ. ಬೇರೆ ಪಾರ್ಟಿಯವರಾದರೆ ಚುನಾವಣೆ ಬರುವಾಗ ತಮ್ಮ ಚಟುವಟಿಕೆಯನ್ನು ಆರಂಭ ಮಾಡ್ತಾರೆ. ನಮ್ಮದು ನಿತ್ಯ ಇಂಥ ಚಟುವಟಿಕೆಗಳಾಗ್ತಾ ಇರ್ತವೆ. ಆದ್ದರಿಂದ ನಮ್ಮಲ್ಲಿ ಸಂಘಟನೆ ಇವತ್ತು ಶಕ್ತಿಯನ್ನು ತುಂಬುವಂಥದ್ದು. ಇವತ್ತು ಕೆಲವು ಸಂದರ್ಭದಲ್ಲಿ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಅಮಿತ್ ಶಾ ಅವರು, ಮೋದಿಯವರು ಬರಬೇಕಾಗ್ತದೆ. ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಲಕ್ಷಾಂತರ ಜನ ಸೇರಬೇಕಿದ್ರೆ, ಅಲ್ಲಿ ಒಂದು ಸಂದೇಶವನ್ನು ಕೊಡಬೇಕಿದ್ರೆ ನಮ್ಮ ರಾಷ್ಟ್ರೀಯ ನಾಯಕರ ಅವಶ್ಯಕತೆ ಇರ್ತದೆ. ಆದರೆ ತಳಮಟ್ಟದಲ್ಲಿ ನಮ್ಮದು ಇವತ್ತು ಕೂಡ ಸಂಘಟನೆ ಬಲವಾಗಿದೆ. ಇದು ಈಗಲ್ಲ, ರಾಮಭಟ್ರ ಕಾಲದಿಂದಲೂ ಇದೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ನಾವು ಎಲ್ಲ ಕ್ಷೇತ್ರಗಳಲ್ಲಿ ಗೆದ್ದಿದ್ದೇವೆ. ರುಕ್ಮೇ ಪೂಜಾರಿ ಅವರು ವಿಟ್ಲದಲ್ಲಿ ಗೆದ್ದಿದ್ದರು. ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಜನ ಗೆದ್ದಂಥ ಉದಾಹರಣೆಗಳು. ಅಮಿತ್ ಶಾ ಮೋದಿ ಬರೋದಕ್ಕೆ ಮುಂಚೆ, ವಾಜಪೇಯಿ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಗೆದ್ದಿದ್ದೇವೆ. ಈಗಂತೂ ಈ ಬಾರಿ ನಾವು 7 ಸೀಟುಗಳನ್ನು ಗೆದ್ದು ಒಂದು ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಕ್ತವಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಕೆಲಸ ಕೂಡ ನಮ್ಮಲ್ಲಿ ಆಗಿದೆ. ಅಂದರೆ ಈಗ ಪುತ್ತೂರು BJPಯಲ್ಲಿ ಭಿನ್ನಮತ ಅನ್ನುವಂಥದ್ದು ಇದೆಯಾ? BJPಯಲ್ಲಿ ಯಾವುದೇ ಭಿನ್ನಮತಗಳಿಲ್ಲ ನಮ್ಮಲ್ಲಿ. ಇಲ್ಲ, ನಮ್ಮಲ್ಲಿ BJP ಮತ ಮಾತ್ರ ಇರೋದು. ಈಗ ಒಂದು ರೀತಿ ಸದಾ ತಾವೇ ಹೇಳಿದ್ರಿ ಸಂಜೀವ ಮಠಂದೂರು ಎಲ್ಲಿ ಸಿಗ್ತಾರೆ ಅನ್ನುವಂಥದ್ದನ್ನು ಕಾಯ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಿದ್ದಾಗ ಪಕ್ಷದ ಒಳಗೆ ತಮಗೆ ವಿರೋಧಿಗಳಿದ್ದಾರಾ? ನಮ್ಮ ಪಕ್ಷದ ಒಳಗಡೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಮ್ಮ ಪ್ರವಾಸವನ್ನು ನೀವು ನೋಡಿದರೆ ಗೊತ್ತಾಗ್ತದೆ. ಇಡೀ ಟೀಮ್ ಆಗಿ ನಾವು ಹೋಗ್ತಾ ಇದ್ದೇವೆ. ಕೆಲವು ಸಂಜೀವ ಮಠಂದೂರಲ್ಲಿ ಆಗದಂಥ ವ್ಯಕ್ತಿಗಳು ಪಕ್ಷದಿಂದ ಇರುವವರು ಕೆಲವರು ಈ ರೀತಿಯಾಗಿ ಬಿಂಬಿಸ್ತಾರೆ ಹೊರತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಂಥ ಯಾವುದೇ ಅಭಿಪ್ರಾಯ ಭೇದಗಳಿಲ್ಲ. ಅಮಿತ್ ಶಾ ಅವರು ಬಂದಾಗ ಫ್ಲೆಕ್ಸಿನಲ್ಲಿಯೂ ಒಂದು ರಾಜಕೀಯ ಆಯಿತು ಅಂತ ಹೇಳುವಂಥ ಒಂದು ಮಾತುಗಳಿದ್ದಾವೆ. ಅದರ ಜೊತೆಗೆ ಪುತ್ತೂರಿಗೆ ಪುತ್ತಿಲ ಅನ್ನುವಂಥದ್ದೊಂದು ಅಭಿಯಾನವೂ ಕೂಡ ಆರಂಭ ಆಗಿದೆ. ಅರುಣ್ ಪುತ್ತಿಲ ಅವರ ಬಗ್ಗೆ ನೀವು ಏನು ಹೇಳ್ತೀರಿ? ಮತ್ತು ಪುತ್ತೂರಿಗೆ ಪುತ್ತಿಲ ಅನ್ನುವಂತಹ ಅಭಿಯಾನದ ಬಗ್ಗೆ ಏನು? ನಮ್ಮಲ್ಲಿ ಫ್ಲೆಕ್ಸ್ ಹಾಕಿದಾಗ ನಾನು ಹೇಳಿದ್ದೇನೆ, ಯಾರೇ ಹಾಕ್ಬೋದು. ಅಮಿತ್ ಶಾ ಅವರಿಗೆ ಕಾಂಗ್ರೆಸ್ನವರು ಹಾಕ್ಬೋದು, ಅಭಿಮಾನಿಗಳು ಯಾರು ಹಾಕ್ಬೋದು. ಇದು ನಮ್ಮದು ರಾಜಕೀಯ ಕ್ಷೇತ್ರ. ನಾವು ಹೆಚ್ಚು ಮತ ಬರಬೇಕು, ಹೆಚ್ಚು ಜನ BJPಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಅಂತೇಳಿ ನಾವು ಯೋಚನೆ ಮಾಡುವಂಥ ನಾನು ಅದನ್ನು ಹೊತ್ತು ಆ ಮೀಡಿಯಾಕ್ಕೂ ಅದನ್ನು ಮಾಹಿತಿಯನ್ನು ಕೊಟ್ಟಿದ್ದೆ. ಪ್ಲಸ್ ಹಾಕೋದರಲ್ಲಿ ನಾವು ಯಾವುದೇ ರಾಜ್ಯಕ್ಕೆ ನಾವು ಮಾಡಲಿಲ್ಲ. ಹಾಕುವವರಿಗೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಹಾಕುವವರು ಹಾಕಿದ್ದಾರೆ. ಬೇರೆ ಬೇರೆ ನಮ್ಮ ಕಾರ್ಯಕರ್ತರು ಹಾಕಿದ್ದಾರೆ, ಜನಪ್ರತಿನಿಧಿಗಳು ಹಾಕಿದ್ದಾರೆ, ಪಕ್ಷದಲ್ಲಿ ಪದಾಧಿಕಾರಿ ಅಲ್ಲದವರು ಹಾಕಿದ್ದಾರೆ. ಕೆಲವು ವ್ಯಕ್ತಿಗಳನ್ನು ನಾವು ಇನ್ನು ಮುಂದೆ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಬೇಕೆನ್ನೋ ದೃಷ್ಟಿಯಿಂದ ಈ ರೀತಿಯಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮದು ಅದಕ್ಕೇನು ಅಭ್ಯಂತರ ಇರಲಿಲ್ಲ. ಯಾಕಂದರೆ ನಾವು ರಾಜಕೀಯ ಪಾರ್ಟಿಯವರು. ಸಂಜೀವ ಮಠಂದೂರದು ಒಬ್ಬಂದಲ್ಲ BJP. ಆದ್ದರಿಂದ ಅದರ ಬಗ್ಗೆ ನಮ್ಮದು ಬೇರೆ ಏನು ಭಿನ್ನಾಭಿಪ್ರಾಯಗಳು ಇರಲಿಲ್ಲ. ಅದರ ಬಗ್ಗೆ BJPಯಲ್ಲಿ ಕಾದು ಟಿಕೆಟ್ ಸಿಗಲಿಲ್ಲ ಅನ್ನೋಂಥ ಕಾರಣಕ್ಕೆ ಕಾಂಗ್ರೆಸ್ಸಿಗೆ ಹೋದವರು, BJPಯ ವಿರುದ್ಧವಾಗಿ ನಿಂತು ಗೆದ್ದವರು ಒಂದು ಕಡೆ, ಈಗ ಮತ್ತೊಬ್ಬರು ಕಾಂಗ್ರೆಸ್ಸಿಗೆ ಹೋಗಿದ್ದಾರೆ. 2 ಜನರನ್ನು ಎದುರಿಸಬೇಕು ಕಾಂಗ್ರೆಸ್ನಿಂದ. ನೀವು ಈಗ ಎಷ್ಟು ಸನ್ನದ್ಧ? ಯಾಕಂದರೆ ಅಶೋಕ್ ಕುಮಾರ್ ರೈ ಒಂದು ಕಡೆ, ಶಕುಂತಲಾ ಶೆಟ್ಟಿಯವರು ಇನ್ನೊಂದು ಕಡೆ, ಎಲ್ಲ ಘಟಾನುಘಟಿಗಳು ಅಂತ ಪುತ್ತೂರಿನ ಮಟ್ಟಿಗೆ ಹೇಳುವಂಥವರು ಆ ಕಡೆ ಇದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಆಧಾರಿತವಾಗಿ ಕೆಲಸ ಮಾಡೋದೊಂದು ಪಾರ್ಟಿ. ನಾನು ಹೇಳಿದೆ, ನಮ್ಮ ಕಾರ್ಯಕರ್ತರೇ ನಮಗೆ ಬೆನ್ನೆಲುಬು ಅಂತೇಳಿ. ನಾನು ಹಿಂದಿನ ಬಾರಿ ಗೆಲ್ಲಬೇಕಿದ್ದರೂ ಸಂಘಟನೆ ಆಧಾರದಲ್ಲಿ 19,000 ಓಟಿಗೆ ಗೆದ್ದಿದ್ದೇನೆ. ಸಂಜೀವ ಮಠಂದೂರು ಆಗ ಜನರಿಗೆ ಭಾರಿ ಪರಿಚಯ ಇರಲಿಲ್ಲ. ಇವತ್ತು ಸಂಜೀವ ಮಠಂದೂರು ಯಾರು ಅಂತೇಳಿ ಗೊತ್ತು.
ಸಂಜೀವ ಮಠಂದೂರು 5 ವರ್ಷದಲ್ಲಿ ಮಾಡಿದ ಸಾಧನೆ ಏನು, ಕೆಲಸ ಕಾರ್ಯಗಳು ಏನು ಅಂತ ಜನರಿಗೆ ಗೊತ್ತು. ಡಬಲ್ ಇಂಜಿನ್ ಸರ್ಕಾರದ ಸಾಧನೆ ಏನು ಅಂತ ಗೊತ್ತು. ಈ ಎಲ್ಲ ವಿಚಾರಗಳ ವಿಚಾರಗಳನ್ನು ಮುಂದಿಟ್ಕೊಂಡು ಚುನಾವಣೆಗೆ ಹೋಗ್ತಾ ಇದ್ದೇವೆ. ನಮ್ಮ ಎದುರಲ್ಲಿ ಯಾರು ಅಂತೇಳಿ ನಮಗೆ ಪ್ರಶ್ನೆ ಅಲ್ಲ, ನಮಗೆ ಎದುರಾಳಿ ಲೆಕ್ಕಾಗಿಲ್ಲ. ಯಾಕಂದರೆ ನಾನು ಹೇಳ್ತೇನೆ, ಸಂಜೀವ ಮಠಂದೂರು 2013ರಲ್ಲಿ ಚುನಾವಣೆ ನಿಲ್ಲಬೇಕಿದ್ರು ನಾನು 4,000ಕ್ಕೆ ಸೋತೆ. 4,000ಕ್ಕೆ ಸೋಲ್ಬೇಕಿದ್ರೆ ಆಗ ನನ್ನ ಎದುರಾಳಿ ಇನ್ನೊಬ್ಬ ದಿನೇಶ್ ಅಂತ ನಿಂತಿದ್ರು. ಅವರು ನನ್ನ ಸಂಬಂಧಿ. ಅವರು 6,000 ಓಟನ್ನು ತಗೊಂಡಿದ್ರು. ಅವರು 6,000 ಓಟನ್ನು ತೆಗೆದ್ರು, ನಾನು 4,000ಕ್ಕೆ ಸೋತೆ. ಅದು ಕೂಡ ದೊಡ್ಡ ಅಂತರ ಅಲ್ಲ. ಕಳೆದ ಬಾರಿ ಸಂಜೀವ ಮಠಂದೂರು ಗೆಲ್ಲಬೇಕಿದ್ರೆ ನಮಗೊಂದು ಐತಿಹಾಸಿಕ ಗೆಲುವಾಗಿದೆ 19,000ಕ್ಕೆ. ಸಂಜೀವ ಮಠಂದೂರು ಏನು ಜನಪ್ರತಿನಿಧಿ ಅಲ್ಲದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿಲ್ಲಬೇಕಾದ್ರೆ 19,000 ಓಟು ಸಿಕ್ಕಿದೆ. ಇವತ್ತೊಬ್ಬ MLA ಆಗಿ 5 ವರ್ಷ ಸಾಧನೆ ಮಾಡಿ ಕರ್ನಾಟಕ ಸರ್ಕಾರದಲ್ಲಿ BJP ಸರ್ಕಾರ ಇದ್ದು ನರೇಂದ್ರ ಮೋದಿ ಅವರ ಜನಪರ ಕಾರ್ಯಕ್ರಮಗಳಿದ್ದು ನಾವು ಈ ಚುನಾವಣೆಯಲ್ಲಿ ಯಾವ ರೀತಿ ಜಯಬೇರಿಯನ್ನು ಬಾರಿಸ್ತೇವೆ ಅಂತೇಳಿ ಇವತ್ತು ನಮ್ಮ ಜನ ತೀರ್ಮಾನ ಮಾಡಿದ್ದಾರೆ. ನಮ್ಮಲ್ಲಿಂದ ಅಸಮಾಧಾನದಿಂದ ಬೇರೆ ಬೇರೆ ಆಕಾಂಕ್ಷೆಯಿಂದ ಯಾವುದೋ ಹುದ್ದೆಯ ಅಪೇಕ್ಷೆ ಇಟ್ಟು ಬಂದವರು ಸಹಜವಾಗಿ ಇನ್ನೊಂದು ಕಡೆ ಹುದ್ದೆ ಸಿಗ್ತದೆ, ಇನ್ನೊಂದು ಕಡೆ ಒಳ್ಳೆಯ ಚೇರ್ ಸಿಗ್ತದೆ ಅಂತ ಹೋದಾಗ ಅಲ್ಲಿ ಜನ ಮತ್ತೆ ಏನು ಅಂತ ತೀರ್ಮಾನ ಮಾಡ್ತಾರೆ. ಓಕೆ, ಅಂದರೆ ಕಾರ್ಯಕರ್ತರ ಭರವಸೆಯೊಂದಿಗೆ ಅಥವಾ ಕಾರ್ಯಕರ್ತರ ಜೊತೆಗಿದ್ದಾರೆ ಅನ್ನುವಂಥ ಭಾವನೆಯಲ್ಲಿ ಚುನಾವಣೆ ಎದುರಿಸ್ತೀರಿ ಅನ್ನುವಂಥದ್ದು. ಆದರೆ ಗಮನಿಸಿದರೆ ಸಂಜೀವ ಮಠಂದೂರು ಅವರಿಗೆ ಅವರ ಕಾರ್ಯವೈಖರಿಯ ಬಗ್ಗೆ ತಳಮಟ್ಟದ BJP ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥ ಒಂದು ಮಾತಿದೆ, ಅದನ್ನು ಒಪ್ಪಿಕೊಳ್ತೀರಾ ನೀವು? ನಾನು 220 ಬೂತಿಗೆ ಪ್ರವಾಸ ಮಾಡಿದ್ದೇನೆ. ಬೂತು ಅಧ್ಯಕ್ಷರ ಮನೆಯಲ್ಲಿ ನಾಮಫಲಕವನ್ನು ಅಳವಡಿಸುವಂಥ ಸಂಗತಿಯನ್ನು ಮಾಡಿದ್ದೇನೆ. ಸಂಜೀವ ಮಠಂದೂರು ಆಗಿಯೇ ಹೋಗಿದ್ದೇನೆ, ಶಾಸಕನಾಗಿ ಹೋಗಿದ್ದೇನೆ. ಪ್ರತಿ ಬೂತು ಅಧ್ಯಕ್ಷ ಹೇಳಿದ್ದಕ್ಕೆ 30 ಲಕ್ಷ ಅನುದಾನ, ಅಭಿವೃದ್ಧಿ ಅನುದಾನವನ್ನು ಕೊಟ್ಟಿದ್ದೇನೆ. ಅದರ ಜೊತೆಯಲ್ಲಿ ಅಲ್ಲಿ ಶಕ್ತಿ ಕೇಂದ್ರದವರು ಕೊಟ್ಟಂಥ ಏನು ಬೇಡಿಕೆ ಇದೆ ಅದನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಿದೆ. ನಮ್ಮ ಬೂತಿನಲ್ಲಿ ಬೂತು ಮಟ್ಟದ ಕಾರ್ಯಕರ್ತರಲ್ಲಿ ಯಾವುದೇ ಅಸಮಾಧಾನಗಳು ಇಲ್ಲ. ಯಾರೋ ವ್ಯಕ್ತಿಗಳು ಇದನ್ನು ಬೆಂಬಿಸ್ತಾರೆ ಅಂತೇಳಿ ನಾನು ಅದಕ್ಕೆ ತಲೆ ಕೆಡಿಸಿಕೊಂಡು ಹೋಗುವವನಲ್ಲ. ಸಂಜೀವ ಮಠಂದೂರ್ ಅವರ ಮಾದರಿ ರಾಜಕಾರಣಿ ಯಾರು? ನಾನು ವಾಜಪೇಯಿಯವರ ಅಭಿಮಾನಿ. ವಾಜಪೇಯಿಯವರಂಥ ಒಂದು ವ್ಯಕ್ತಿತ್ವ, ಅವರ ಆ ಒಂದು ಸಮಾಜ ಸೇವೆ, ಅವರ ಜನಸೇವೆ ನಮಗೆಲ್ಲ ಮಾದರಿ. ಆ ರೀತಿಯಾಗಿ ಅವರನ್ನು ಮೆಚ್ಚಿಕೊಂಡು ನಾನು ಆ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಸಕ್ರಿಯತೆಯನ್ನು ಪಡ್ಕೊಂಡು ಇವತ್ತು ಅದೇ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೇನೆ. ಟೀಕೆ ಮಾಡೋರು ನಿಮ್ಮನ್ನೂ ಕೂಡ ನೀವು BJPಯ ಮೂಲದವರು ಅಲ್ಲ ಅಂತ ಟೀಕೆ ಮಾಡ್ತಾರೆ, ಹೌದಾ? ಅದು ನಾನು BJPಗೆ 89ರಲ್ಲಿ ನಾನು ಬಂದೇನೆ. ನಾನು ಅದಕ್ಕೆ ಮೊದಲು ಬೇರೆ ಬೇರೆ ಸಂಘಟನೆಯಲ್ಲಿ ಯುವಕ ಮಂಡಲ ಮತ್ತು ಸಾಕ್ಷರತಾ ಆಂದೋಲನದಲ್ಲಿ ಕೆಲಸ ಮಾಡಿಕೊಂಡಿದ್ದೆ. ಆರಂಭದಲ್ಲಿ ನಾನು ವಿನಯ್ ಕುಮಾರ್ ಸೊರಕೆ ಅವರಲ್ಲಿಗೆ ಹೋಗಿದ್ದೆ. ನಾನು ಉದ್ಯೋಗಾಕಾಂಕ್ಷಿಯಾಗಿ ಅವರಲ್ಲಿಗೆ ಹೋಗಿದ್ದೆ. ನಾನೊಂದು ರೈಲ್ವೆ ಇಂಟ್ರಿ ಬಂದಿತ್ತು, ನನಗೆ ರೈಲ್ವೆ ಸ್ಟೇಷನ್ ಮಾಸ್ಟರ್ ಇಂಟ್ರಿ ಬಂದಿತ್ತು. ಅದಕ್ಕೆ ಬೆಂಗಳೂರಿಗೆ ನಾನು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ ಇಂಟ್ರಿಗೆ ಹೋದಾಗ ಅವರ LHಲ್ಲಿ ಹೋಗಿ ನಾನು ನಿಂತಿದ್ದೆ, ಮಾತಾಡಿದ್ದೆ. ನಾನು ರಾಜಕೀಯದಲ್ಲಿ ಏನಾಗ ಇರಲಿಲ್ಲ. ಆಮೇಲೆ ನನಗೆ ಮತ್ತು ಅವರಿಗೆ ಆತ್ಮೀಯತೆ ಇತ್ತು. ಅವರು ಹೇಳಿದರು ಅವರು ನಮ್ಮ ಪಂಚಾಯತ್ ಸದಸ್ಯರಾಗಿದ್ದರು ಅಂತ. ನಾನು ಪಂಚಾಯತ್ ಸದಸ್ಯನಾಗೋದಕ್ಕೆ ಮುಂಚೆ ಉಪ್ಪಿನಂಗಡಿ CA ಬ್ಯಾಂಕ್ ನಿರ್ದೇಶಕನಾಗಿ ನಾನು BJPಯಲ್ಲಿ ಆಗ ನಿಂತಿದ್ದೆ. ನಾನು ಕಾಲೇಜಿಗೆ ಹೋಗಬೇಕಿದ್ರೆ ಕಾಲೇಜ್ ಜೀವನದಲ್ಲಿ BJPಯಲ್ಲೇ ಫೀಲ್ಡ್ ಮಾಡಿದವು ನಾನು. ನಮಗೆ ಬಾಲಕೃಷ್ಣ ಬೋರ್ಕರ್ ನಮಗೆ ಆಗ ಮಾರ್ಗದರ್ಶನ ಮಾಡ್ತಾಯಿದ್ರು. ರಾಜಕೀಯಕ್ಕೆ ಸಕ್ರಿಯ ಬಂದ ಮೇಲೆ ನಾನು BJPಯಲ್ಲಿ ಹೊರತು ಬೇರೆ ಯಾವುದಕ್ಕೂ ಪಾರ್ಟಿಯಲ್ಲಿ ಇಲ್ಲ. 35 ವರ್ಷದಿಂದ ಒಂದೇ ಪಾರ್ಟಿಯಲ್ಲಿದ್ದೇನೆ. ಯಾವುದೇ ಪಾರ್ಟಿಯಲ್ಲಿ ಬೇರೆ ಸದಸ್ಯತ್ವ ಇಲ್ಲ, ಜನಪ್ರತಿನಿಧಿ ಆಗಲಿಲ್ಲ, ಏನಿಲ್ಲ. ಆದರೆ ನನಗೆ ಎಲ್ಲರೊಟ್ಟಿಗೆ ಆತ್ಮೀಯತೆ ಇತ್ತು. ವಿನಯ್ ಕುಮಾರ್ ಸೊರಕೆ ಅವರಲ್ಲಿ ಆತ್ಮೀಯತೆ ಇತ್ತು, ನಮಗೆ ಬಾಕಿ ಅವರು ಜನತಾದಳದವರಲ್ಲಿ ಆತ್ಮೀಯತೆ ಇತ್ತು. UP ಶಿವರಾಮರು ಆಗ ಚುನಾವಣೆಗೆ ನಿಂತಿದ್ದರು, ಅವರು ನಮ್ಮ ವಕೀಲರಾಗಿದ್ದರು. ನನ್ನ ಕೆಲವು ಭೂನ್ಯಾಯ ಮಂಡಳಿದ್ದು ಕೆಲವು ಅವರಲ್ಲಿ ಆತ್ಮೀಯತೆ ಇತ್ತು. ನಾವು ಎಲ್ಲರಲ್ಲಿ ಆತ್ಮೀಯತೆಯಲ್ಲಿದ್ದೆವು. ಇದನ್ನೇ ಒಂದು ವರ್ಗದವರು ಅಪಪ್ರಚಾರ ಮಾಡ್ತಾರೆ, ಅದಕ್ಕೇನು ಮಾಡಲಿಕ್ಕೆ ಆಗದೆ. ಆದರೆ ಸಂಜೀವ ಮಠಂದೂರು ಯಾರು ಅಂತೇಳಿ ನಮ್ಮ BJPಯವರಿಗೆ ಗೊತ್ತು, ನಮ್ಮ ಸಂಘಟನೆಯವರಿಗೆ ಗೊತ್ತು. ಓಕೆ, ಸರ್ಕಾರಿ ಕಚೇರಿಗಳಲ್ಲಿ ಅಂದರೆ ಪುತ್ತೂರಿನಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಅನ್ನುವಂಥ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನವರು ಅದನ್ನು ಕೂಡ ಒಂದು ಪ್ರಮುಖವಾಗಿ ಮಾಡಿದ್ದಾರೆ. ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಲ್ಲಿ ಶಾಸಕರು ವಿಫಲರಾಗಿದ್ದಾರೆ ಅನ್ನುವಂಥದ್ದು ಏನು ಹೇಳ್ತಾರೆ?
ಇವತ್ತು ಭ್ರಷ್ಟಾಚಾರದ ಬೇರು ಎಲ್ಲಿಂದ ಆರಂಭ ಆಯಿತು ಅಂದರೆ ಕಾಂಗ್ರೆಸ್ಸಿಂದ ಆರಂಭ ಆಯಿತು. ನಾನು ಹೇಳಿದ್ದಲ್ಲ. ರಾಜೀವ್ ಗಾಂಧಿಯವರು 93ರಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ತರಬೇಕಾದ್ರೆ ಹೇಳಿದರು, ನಾನು ₹1 ಡೆಲ್ಲಿಯಿಂದ ಕಳಿಸಿದರೆ ಅದು ಪುತ್ತೂರಿಗೆ ಮುಟ್ಟೋದು 15 ಪೈಸೆ ಅಂತೇಳಿ. 93ರಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಯಾಕೆ ತಂದೆ ಅಂತ ಹೇಳೋದಕ್ಕೆ ಅವರು ಉದಾಹರಣೆ ಕೊಟ್ಟರು. ಭ್ರಷ್ಟಾಚಾರ ನಿರಂತರ, ಅದು ಕಾಂಗ್ರೆಸ್ಸಲ್ಲಿ ತಲೆದಿಂಬು, ಹಾಸಿಗೆ ಭ್ರಷ್ಟಾಚಾರಗಳು ಆಗಿದೆ, ಎಲ್ಲವೂ ಆಗಿದೆ. ಇವತ್ತು ಸಂಜೀವ್ ಮಠಂದೂರು ಅದನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ ಭಾಳಷ್ಟು ಪ್ರಯತ್ನ ಮಾಡಿದೆ. ನಾನು ಪ್ರತಿ ಸಭೆಯಲ್ಲಿಯೂ ನಮ್ಮ ಅಕ್ರಮ ಸಕ್ರಮ ಇರ್ಬೋದು ಎಲ್ಲದರಲ್ಲಿ ಯಾರು ದುಡ್ಡು ಕೊಟ್ಟಿದ್ದಾರೆ ಏನು ಅಂತೇಳಿ ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಮ ಮೀಡಿಯಾದವರು ಇರ್ತಾ ಇದ್ದೀರಿ, ನೇರವಾಗಿ ನನ್ನ ಹತ್ರ ಬಂದು ಹೇಳಿ ಅಂತೇಳಿ. ಅದಕ್ಕೆ ಯಾವುದೇ ಜನ ನೇರವಾಗಿ ಬಂದು ಹೇಳುವಂಥ ಸಂಗತಿಯನ್ನು ಮಾಡ್ತಾ ಇರಲಿಲ್ಲ. ಹಿಂದಿನಿಂದ ಇಂಥ ಮಾತನ್ನು ಹೇಳಿ ಅವರು ಅದರಲ್ಲಿ ಭಾಗಿಗಳಾಗಿ ಈ ರೀತಿಯ ಮಾತುಗಳು ಹೊರಗಿಂದ ಬರ್ತಾಯಿತ್ತು. ಅದಕ್ಕೆ ಬೇಕಾಗಿ ಇದನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ ನನಗೆ ಗಮನಕ್ಕೆ ಬಂದಾಗ ನಾನು ಅಂಥ ಅಧಿಕಾರಿಯನ್ನು ಇಲ್ಲಿಂದ ಕಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಯಾವುದೇ ಅಧಿಕಾರಿಯನ್ನು ಉಳಿಸಿಕೊಳ್ಳುವಂಥ ಕೆಲಸವನ್ನು ಮಾಡಲಿಲ್ಲ. ಎಲ್ಲ ಇಲಾಖೆಯಲ್ಲಿ ಪಾರದರ್ಶಕವಾದಂಥ ಆಡಳಿತ ಬೇಕು ಅಂತೇಳಿ ಪ್ರಯತ್ನ ಪಟ್ಟವು ಕೂಡ ನಾನು. ಅದಕ್ಕೆ ಬೇಕಾಗಿ ನನ್ನ ಕಚೇರಿಯನ್ನು ಇವತ್ತು ಆಡಳಿತ ಸೌಧದಲ್ಲಿ ನಾನು ಮಾಡಿದ್ದೇನೆ. ಜನರೊಟ್ಟಿಗೆ ನೇರ ಸಂಪರ್ಕ ಬೇಕು ಅಂತೇಳಿ. ಇಲ್ಲ ಬೇರೆ ಎಲ್ಲಿಯಾದರೂ ಒಂದು ಕಡೆ ಮಾಡ್ಬೋದಿತ್ತು. ಇಲ್ಲಿಯಾದರೆ ಅಲ್ಲಿ ಬರುವಂಥ ನಮ್ಮ ಸಾರ್ವಜನಿಕರು ನೇರ ಅಹವಾಲನ್ನು ನನ್ನ ಹತ್ರ ಕೊಡ್ಬೋದು ಅಂತೇಳಿ ನಾನೇ ಅದಕ್ಕೆ ಬೇಕಾಗಿ ನಮ್ಮ PAಗಳನ್ನು ಸಾರ್ವಜನಿಕರು ಬಂದಾಗ ಸಬ್ರೀಸ್ ಆಫೀಸ್, ತಾಲೂಕು ಆಫೀಸ್, AC ಆಫೀಸ್, ನಮ್ಮ ADLR ಆಫೀಸಿಗೆ ಕಳಿಸಿ ಅವರ ಕೆಲಸಗಳನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಇವತ್ತು ಭ್ರಷ್ಟಾಚಾರದ ಬಗ್ಗೆ ನಾವು ಭಾಳಷ್ಟು ಕೆಲಸ ಕಾರ್ಯಗಳು ಮಾಡಿದೆ. ಒಂದು ತಹಸೀಲ್ದಾರನ್ನು ನಾವೇ ಅವತ್ತು ACBಗೆ ಏನು ಹಿಡಿಸಿ ಆ ಭ್ರಷ್ಟಾಚಾರ ನಿಯಂತ್ರಣ ಮಾಡಬೇಕು ಅಂತ ಕೆಲಸವನ್ನು ನಮ್ಮ ಕಾರ್ಯಕರ್ತರೇ ಮಾಡಿದ್ದಾರೆ. ನಾವು ಅದರಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ. ನಾವೆಲ್ಲ ಭ್ರಷ್ಟಾಚಾರದ ವಿರುದ್ಧವೇ ಹೊರತು ಅದಕ್ಕೆ ಯಾವತ್ತೂ ಸಹಕಾರ ಮಾಡಿದವರಲ್ಲ. ಕಾಂಗ್ರೆಸ್ನವರಿಗೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಆಗಲಿಲ್ಲ. ಅವರ ಕೆಲಸ ಕಾರ್ಯಗಳು ಆಗದೇ ಇದ್ದಾಗ ವಿಪರೀತ ಭ್ರಷ್ಟಾಚಾರ ಇದೆ ಅಂತ ಹೇಳುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ನಿಮ್ಮ ವಿರೋಧಿಗಳು ನಿಮ್ಮ ಕಮಿಷನನ್ನೇ ಚುನಾವಣೆಯ ವಿಷಯವನ್ನಾಗಿ ಮಾಡಿದ್ದಾರೆ. ಇಡೀ ರಾಜ್ಯದಾದ್ಯಂತ ಎಷ್ಟಿದೆ ಕಮಿಷನ್? 10, 20, 30, 40, 50 ಅಂತ ಹೇಳ್ತಿದ್ದಾರೆ. ಕಮಿಷನ್ ಅಂದರೇನು? ಉಂಟ ಕಮಿಷನ್ ದಂಧೆ? ನನಗೆ ನಿಮ್ಮಿಂದಲೇ ಗೊತ್ತದ್ದು ಕಮಿಷನ್ ಅಂದು. ಮತ್ತು ಪತ್ರಿಕೆಯಲ್ಲಿ ನೋಡಿದ್ದೇನೆ ಯಾವ ರೀತಿಯಾಗಿ ಕಮಿಷನ್ ತಗೊಂಡಿದ್ದಾರೆ ಅಂತೇಳಿ. ಬಹುಶಃ ಅವರ ಅನುಭವದಿಂದ ಅವ್ರು ಹೇಳ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವರ ಅವಧಿಯಲ್ಲಿ ಅಂಥ ವ್ಯವಸ್ಥೆಗಳಿತ್ತು ಬಹುಶಃ. ಈಗ ಅದು ತಪ್ಪಿ ಹೋಗಿದೆ. ಅದು BJPಯವರಿಗೆ ಮತ್ತೊಬ್ಬರಿಗೆ ಸಿಕ್ಕಿರ್ಬೋದು. ಯಾಕಂದರೆ ಅವರು ಒಂದು ಚಾಲಿ ಇರ್ತದೆ ನನ್ನಲ್ಲಿ ಅಲ್ಲ, ಆ ಚಾಲಿ ಕಟ್ಟಾದಾಗ ಬಹುಶಃ ಇಂಥ ಅಪಸ್ವರಗಳನ್ನು ಎಬ್ಬಿಸುವಂಥ ಸಂಗತಿಯನ್ನು ಮಾಡ್ತಾರೆ. ನಾವೆಲ್ಲ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಬೇಕು ಅಂತೇಳಿ ನಾವೆಲ್ಲ ಬಂದವರು. ಇವತ್ತು ಮೌಲ್ಯಾಧಾರಿತ ರಾಜಕಾರಣ ಅಂತೇಳಿ ರಾಮಕೃಷ್ಣ ಹೆಗಡೆ ಅವರು ಹೇಳ್ತಾ ಇದ್ರು. ಅಂಥದಕ್ಕೆ ಒತ್ತು ಕೊಟ್ಟು ನಾವೆಲ್ಲ ರಾಜಕೀಯಕ್ಕೆ ಬಂದವರು. ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಬಾಕಿ ಕಡೆ ನಾನು ಹೇಳೋದಿಲ್ಲ, ಗೊತ್ತಿಲ್ಲ ನನಗೆ ಹೇಗಿದೆ ಅಂತೇಳಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಪ್ರಾಮಾಣಿಕವಾಗಿ ಒಬ್ಬ ಅಧಿಕಾರಿಯನ್ನು ಇಲ್ಲಿ ವರ್ಗಾವಣೆ ಮಾಡೋದಿದ್ದರೂ ನಾವು ಅವನ ಯಾವುದೇ ಒಂದು ಟೀ ಕುಡಿಯದೆ ನಾವು ಅವರನ್ನು ಇಲ್ಲಿ ವರ್ಗಾವಣೆ ಮಾಡ್ತಾಯಿದ್ದೇವೆ. ಯಾವುದೇ ಕಾಮಗಾರಿಗಳಾಗಬೇಕಿದ್ದರೂ ನಾವು ಪ್ರಾಮಾಣಿಕವಾಗಿ ಅದು ಕಾಲಮಿತಿಯಲ್ಲಿ ಮತ್ತು ಗುಣಮಟ್ಟದ ಕಾಮಗಾರಿ ಆಗಬೇಕು ಅಂತೇಳಿ ನಾವೆಲ್ಲ ಪ್ರಯತ್ನ ಮಾಡುವರು. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರಿಗೆ ಇದನ್ನೆಲ್ಲ ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೇಕಾಗಿ ಇದನ್ನೇ ಇವತ್ತು ಏನಾದರೂ ಅಸ್ತ್ರ ಬೇಕಲ್ಲ ಚುನಾವಣೆಗೆ. ಸಂಜೀವ್ ಮಠಂದವರು ಸರಿ ಇಲ್ಲ ಅಂತ ಹೇಳಿದರೆ ಮಾತ್ರ ಇನ್ನೊಬ್ಬ ಸರಿ ಇದ್ದಾನೆ ಅಂತ ಆಗುವಂಥದ್ದು. ಅದಕ್ಕೆ ಬೇಕಾಗಿ ಒಂದು ಪಾರ್ಟಿ ಸರಿ ಇಲ್ಲ ಅಂತ ಹೇಳಬೇಕಾದ್ರೆ ಕೆಲವು ಅಸ್ತ್ರಗಳು ಬೇಕು. ಅದಕ್ಕಾಗಿ ಇಂಥ ಬ್ರಹ್ಮಾಸ್ತ್ರಗಳನ್ನು ಕಾಂಗ್ರೆಸ್ ಅವರು ಬಿಡ್ತಾ ಇದ್ದಾರೆ. ಬ್ರಹ್ಮಾಸ್ತ್ರಕ್ಕೆ ಏನಾದರೂ ಭಯ ಇದೆ? ಬ್ರಹ್ಮಾಸ್ತ್ರ ಏನು ಭಯ ಇಲ್ಲ ನಮ್ಮಲ್ಲಿ. ಅದಕ್ಕೆ ಬೇಕಾದಂಥ ಪ್ರತ್ಯಕ್ಷ ಅಸ್ತ್ರ ಇದೆ. ಓಕೆ. ಮೆಡಿಕಲ್ ಕಾಲೇಜು ವಿಚಾರದಲ್ಲೂ ಕೂಡ ತಮ್ಮ ಮೇಲೆ ಇತ್ತೀಚೆಗೆ ಒಂದು ಆರೋಪವನ್ನು ಮಾಡಿದರು. ಅಂದರೆ ಮೆಡಿಕಲ್ ಕಾಲೇಜು ಮಾಡಬೇಕು ಅನ್ನುವಂಥದ್ದು, ಅದಕ್ಕೆ ಹಿಂದಿನ ಶಾಸಕರು ಜಾಗವನ್ನು ಮೀಸಲಿಟ್ಟಿದ್ರು. ಆದರೆ ಅಲ್ಲಿ ಸೀಫುಡ್ ಪಾರ್ಕ್ ಮಾಡೋದಕ್ಕೆ ಹೊರಟರು. ಅಂದರೆ ಶಾಸಕರಿಗೆ, ಅಂದರೆ BJPಯವರಿಗೆ ಇಲ್ಲಿ ಮೆಡಿಕಲ್ ಕಾಲೇಜು ಆಗೋದು ಬೇಕಿರಲಿಲ್ಲ. ಈಗ ಅದನ್ನು ಕಾಂಗ್ರೆಸ್ನ ಟೂಲ್ ಕಿಟ್ ಅಂತ ಆರೋಪ ಮಾಡ್ತಾರೆ. ಆದರೆ ಮತ್ತೆ ಈಗ ನಮ್ಮ ಕನಸು ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಅವರಿಗೆ ಅದರ ಬಗ್ಗೆ ಯೋಚನೆ ಇರಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಮೆಡಿಕಲ್ ಕಾಲೇಜು ವಿಚಾರದ ಬಗ್ಗೆ. ಮೆಡಿಕಲ್ ಕಾಲೇಜ್ ಆಗೋದಕ್ಕೆ ಮೊದಲು ಮೆಡಿಕಲ್ ಆಸ್ಪತ್ರೆ ಬೇಕು ಅಂತೇಳಿ ನಾನು ತಿಳ್ಕೊಂಡವು. ಅದಕ್ಕೆ ಬೇಕಾಗಿ
5 ಎಕರೆ ಜಾಗ ಚಿಲ್ಲರೆಯನ್ನು ಮೆಡಿಕಲ್ ಆಸ್ಪತ್ರೆಗೆ ನಾವು 300 ಬೆಡ್ ಆಸ್ಪತ್ರೆಗೆ ನಾನು ಇಡುವಂಥ ಕೆಲಸವನ್ನು ಮಾಡಿದೆ. 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಅಂತೇಳಿ ಈ ದೇಶದ ಪ್ರಧಾನಿಯವರೊಂದು ಕಾರ್ಯಕ್ರಮವನ್ನು ತಂದರು. ಅದು ತರಬೇಕಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀ ಫುಡ್ಡಿಗೆ ಒಂದು ಪ್ರೊವಿಷನ್ ಕೊಟ್ಟರು. ಆ ಸೀ ಫುಡ್ ಬರಬೇಕಿದ್ರೆ ಅದಕ್ಕೆ ಒಂದು ಸೀ ಫುಡ್ ಪಾರ್ಕ್ ಬೇಕು ಅಂತೇಳಿ ನಮ್ಮ ಉಸ್ತುವಾರಿ ಸಚಿವರಂತ ಶ್ರೀನಿವಾಸ ಪೂಜಾರಿಯವರು ನನ್ನ ಹತ್ರ ಹೇಳಿದರು. ಒಂದು ಪುತ್ತೂರಿನಲ್ಲಿ ಮಾಡಿ, ಇಲ್ಲದ್ರೆ ಮೂಡುಬಿದ್ರೆಯಲ್ಲಿ ಮಾಡಿ, ಮಂಗಳೂರಿನಲ್ಲಿ ಬೇಕಾದಷ್ಟು ಇದೆ, 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾಡಿ ಅಂತೇಳಿ. ಆಗ ನನಗೆ ತಕ್ಷಣಕ್ಕೆ ಖಾಲಿ ಜಾಗ ಕಂಡದ್ದು ಇದು. ಮೆಡಿಕಲ್ ಕಾಲೇಜ್ ಬಂದಾಗ ಅದಕ್ಕೆ ಬೇರೆ ಜಾಗ ಮಾಡುವ, ಈಗ ತಕ್ಷಣ ಖಾಲಿ ಜಾಗ ಉಂಟಲ್ಲ, ಒಂದಷ್ಟು ಯುವತಿಯರಿಗೆ ಉದ್ಯೋಗ ಆಗ್ಬೋದು. ನಾನು ಹೇಳಿದೆ ಉದ್ಯೋಗ ಆಗ್ಬೋದು, ಒಂದಷ್ಟು ನಮ್ಮ ಇಲ್ಲಿಯ ಪ್ರಾಡಕ್ಟ್ಗಳು ಎಕ್ಸ್ಪೋರ್ಟ್ ಆಗ್ಬೋದು ಅಂತೇಳಿ ತಕ್ಷಣಕ್ಕೆ ಏನು ಮಾಡ್ಬೋದು ಅಂತೇಳಿ ಯೋಚನೆ ಮಾಡಿದಾಗ RTC ಆದಂಥ ಜಾಗ ಇತ್ತು, ಅದನ್ನು ಮಾಡುವ ಅಂತೇಳಿ ಯೋಚನೆ ಮಾಡಿದೆ. ಅದಕ್ಕೆ ವಿರೋಧಗಳು ಬಂತು. ನಾನು ತಕ್ಷಣ ಅದನ್ನು ಕೈ ಬಿಟ್ಟೆ. ಬದಲಿ ಜಾಗ ನಮಗೆ ಹುಡುಕುವಾಗ 40 ಎಕರೆ ಒಂದೇ ಕಡೆ ಸಿಗಲಿಲ್ಲ. ಆದ್ದರಿಂದ ಸೀ ಫುಡ್ ಪಾರ್ಕ್ ನಮಗೆ 50 ಕೋಟಿಯ ಪ್ರಾಜೆಕ್ಟ್ ನಮ್ಮನ್ನು ಕೈ ಬಿಟ್ಟು ಹೋಯಿತು. ಆಮೇಲೆ ನಾವು ಮೆಡಿಕಲ್ ಕಾಲೇಜಿಗೆ ಮತ್ತೇನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ದು. ನಮ್ಮ ಪ್ರಯತ್ನಗಳು ಆಗ್ತಾ ಇದೆ. 5 ವರ್ಷ ಒಂದು ಪರಿಪೂರ್ಣವಾದಂಥ ಒಂದು ಕಾಂಗ್ರೆಸ್ ಸರ್ಕಾರ ಇತ್ತು. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ, ಅವರು ಬೇರೆಯವರನ್ನು ತೆಕೊಂಡು ಮಾಡಿದಲ್ಲ. ಬಹುಮತ ಇದ್ದಂಥ ಒಂದು ಪಾರ್ಟಿ ಅಧಿಕಾರದಲ್ಲಿತ್ತು. ಸ್ಟೇಟ್ ಕ್ಯಾಬಿನೆಟ್ ರ್ಯಾಂಕಿನ ನಮ್ಮ ಸಂಸದೀಯ ಕಾರ್ಯದರ್ಶಿ ನಮ್ಮ ಪುತ್ತೂರಿನ ಶಾಸಕರು ಇದ್ದರು. ಒಬ್ಬ ಮಿನಿಸ್ಟ್ರಿನ ಸ್ಥಾನಮಾನ ಪಡ್ಕೊಂಡು ಎಲ್ಲ ಸವಲತ್ತನ್ನು ಪಡ್ಕೊಂಡು ಸಿದ್ದರಾಮಯ್ಯನ ನಿಕಟವರ್ತಿ ಅಂತ ಇದ್ದರು. ಆಗ ಯಾಕೆ ಆಗಲಿಲ್ಲ ಅಂತೇಳಿ ನಮ್ಮಲ್ಲಿ ಕೂಡ ಪ್ರಶ್ನೆ ಇದೆ. RTCಯನ್ನು ಸಂಜೀವ ಮಠಂದೂರು ಈಗ SP ಕಚೇರಿಗೆ ನಾನು ಮಾಡಿ ಇಟ್ಟಿದ್ದೇನೆ. ಈಗ ನನಗೆ SP ಕಚೇರಿಯನ್ನು ಶಿಫ್ಟ್ ಮಾಡಲಿಕ್ಕೆ ಇನ್ನೂ ಕೂಡ ಆಗಲಿಲ್ಲ. 40 ಎಕರೆ ಕ್ಯಾಬಿನೆಟ್ಟಲ್ಲಿ ನಾವು ಜಾಗ ಮಾಡಿ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ಗೆ ಕೊಟ್ಟಿದ್ದೇವೆ. ಇನ್ನೂ ಕೂಡ ಅದು ಡೆವಲಪ್ ಮಾಡಲಿಕ್ಕೆ ಆಗಲಿಲ್ಲ. ಹೀಗೆ ಬೇರೆ ಬೇರೆ ಜಾಗ ನಾನು ರಿಸರ್ವೇಷನ್ ಮಾಡಿ ಇಟ್ಟಿದ್ದೇನೆ. ಸಂಜೀವ ಮಠಂದೂರು 100 ಎಕರೆಗಿಂತ ಜಾಸ್ತಿ ರಿಸರ್ವೇಷನ್ ಮಾಡಿ ಇಟ್ಟಿದ್ದೇನೆ ಪುತ್ತೂರಿನಲ್ಲಿ. ನನಗೂ ಕೂಡ ಬಿಲ್ಡಿಂಗ್ ತರಲಿಕ್ಕೆ ಆಗಲಿಲ್ಲ. ಚುನಾವಣೆ ಬರುವಾಗ ನಾವು ಗಿಮಿಕ್ ಮಾಡುವವರಲ್ಲ. ವಾಸ್ತವ ವಿಚಾರ ಏನುಂಟು ಅದನ್ನು ಹೇಳಿಕೊಂಡು ನಾವು ಕೆಲಸ ಮಾಡುವವರು. ಕಾಂಗ್ರೆಸ್ ಅವರು ಇಷ್ಟ ತನಕ ಅದನ್ನೇ ಮಾಡಿದ್ದು. ಸ್ವಾತಂತ್ರ್ಯ ಬಂದು 75 ವರ್ಷದಲ್ಲಿ 60 ವರ್ಷ ಅವರೇ ಆಡಳಿತ ಮಾಡಿದ್ದು. ಮೋದಿಯವರು 9 ವರ್ಷ, ಅಟಲ್ ಬಿಹಾರಿ ಅವರು 6 ವರ್ಷ ಆಡಳಿತ ಮಾಡಿದರು. ಇವತ್ತಿಗೆ ನಮ್ಮದು 15 ವರ್ಷ ಆಡಳಿತ ಈ ದೇಶದಲ್ಲಿ BJP ಸರ್ಕಾರ ಮಾಡಿತ್ತು. 60 ವರ್ಷದಲ್ಲಿ ಅವರೇನು ಮಾಡಿದರು ಅಂತ ಹೇಳಬೇಕಲ್ಲ, ಯಾಕೆ ಆಗಲಿಲ್ಲ ಅಂತ ಹೇಳಬೇಕಲ್ಲ. ಖಾಲಿ ಜಾಗ ರಿಸರ್ವೇಷನ್ ಮಾಡಿ ನಾವು ಮಾಡಿದ್ದೇವೆ ಅಂತ ಹೇಳಿದರೆ ಅದನ್ನು ಜನ ನಂಬ್ತಾರಾ? ಜನ ಇವತ್ತು ಮೂಢರಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಬುದ್ಧಿವಂತರು, ವಿಚಾರವಂತರು, ಎಲ್ಲವನ್ನು ತಿಳ್ಕೊಳ್ಳುವಂಥ ಸಂಗತಿಯನ್ನು ಮಾಡ್ತಾರೆ. ಈ ಬಾರಿ ಚುನಾವಣೆಗೆ ಪುತ್ತೂರಿಗೆ ಸಂಬಂಧಪಟ್ಟ ಹಾಗೆ BJPಯ ಪ್ರಣಾಳಿಕೆ ಏನು? ಪುತ್ತೂರಿಗೆ ಏನನ್ನ ಒಂದು ಮಾದರಿಯಾಗಿ ಇಟ್ಕೊಂಡು ಅಥವಾ ಕೊಡ್ತೇವೆ ಅನ್ನುವಂತ ಇಟ್ಟುಕೊಂಡು ಚುನಾವಣೆಗೆ ಹೋಗ್ತಾ ಇದ್ದೀರಿ ಅಂತ? ಪುತ್ತೂರಲ್ಲಿ ನಾವು ಆರೋಗ್ಯಕ್ಕೆ ಪ್ರಥಮ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೇನೆ. ಕೋವಿಡ್ ಬಂದ ಮೇಲೆ ನಾವು ಇವತ್ತು ಆರೋಗ್ಯಕ್ಕೆ ಹೆಚ್ಚು ಮಹತ್ವ ಕೊಡ್ತೇವೆ. ನಾವು ಮಾಡಿದ್ದೇವೆ 3 ಆಕ್ಸಿಜನ್ ಪ್ಲಾಂಟ್ಗಳು ಆಸ್ಪತ್ರೆ ಮೇಲ್ದರ್ಜೆಗೆ. ಅದೇ ರೀತಿಯಲ್ಲಿ 300 ಬೆಡ್ಡಿನ ಆಸ್ಪತ್ರೆಗೆ ನಮ್ಮ ಪ್ರಥಮ ಆದ್ಯತೆ. ಇರಿಗೇಷನ್, ರೈತರಿಗೆ ನೀರಾವರಿ ಒದಗಿಸಬೇಕು ಅಂತೇಳಿ ನಮ್ಮ 2 ಮೇಜರ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ ಇರಿಗೇಷನ್ ಕೊಡುವಂಥ ಕೆಲಸ. ಮೂಲಭೂತವಾಗಿ ರಸ್ತೆಗಳು, ಈಗಾಗಲೇ ಪುತ್ತೂರಿನಲ್ಲಿ ಎಲ್ಲ ರಸ್ತೆಗಳು ಮೇಲ್ದರ್ಜೆಗೆ ಇರಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಚತುಷ್ಪಥ ರಸ್ತೆಗಳನ್ನು ಮಾಡಬೇಕು ಅಂತ ಇದೆ. ಪುತ್ತೂರು ನಗರದ ರಸ್ತೆಗಳ ಅಗಲೀಕರಣ. ಪುತ್ತೂರು ಇವತ್ತು ರಾಜ್ಯದಲ್ಲಿ ನಗರಸಭೆ ಸ್ವಚ್ಛತೆಯಲ್ಲಿ 3ನೇ ಸ್ಥಾನದಲ್ಲಿದೆ. ಹಿಂದೆ 36ನೇ ಸ್ಥಾನದಲ್ಲಿತ್ತು. ಅದನ್ನು ನಂಬರ್ 1 ಸ್ಥಾನಕ್ಕೆ ತರಬೇಕು ಅಂಥೇಳಿ. ಇನ್ನು ಯುವತಿಯರಿಗೆ ಉದ್ಯೋಗ ಕೊಡಬೇಕು ಅಂಥೇಳಿ ನಾನು ಆಗ ಉಲ್ಲೇಖ ಮಾಡಿದಾಗೆ ಕೈಗಾರಿಕೆಗಳನ್ನು ತರಬೇಕು, ಕೈಗಾರಿಕಾ ವಲಯವನ್ನು ನಿರ್ಮಾಣ ಮಾಡಬೇಕೆನ್ನುವಂಥ ಆದ್ಯತೆಯನ್ನು ಈ ಸಲದ ಚುನಾವಣೆಯಲ್ಲಿ ಕೊಡ್ತಾ ಇದ್ದೇವೆ. ಸರ್, ಬಹಳ ವಿಶೇಷವಾಗಿ ಧನಾತ್ಮಕ, ಬಹಳ ವಿಶೇಷವಾಗಿ ಪ್ಲಸ್ ಮೈನಸ್ ಎಲ್ಲವನ್ನೂ ಕೂಡ ಹೇಳಿದ್ರಿ. ಒಂದಷ್ಟು ನಿಮಗೆ ಅನಿಸುವಂಥ ನೆಗೆಟಿವ್ ಕ್ವಶನ್ ಅಂತ ಅನಿಸಿರ್ಬೋದು, ಅಂಥ ಕ್ವಶನ್ಗಳಿಗೂ ಕೂಡ ಬಹಳ ಸಮರ್ಥವಾಗಿ ಉತ್ತರವನ್ನು ನೀಡಿದ್ದೀರಿ. ನಮ್ಮ ಜೊತೆಗೆ ಇಷ್ಟು ಹೊತ್ತು ಮಾತಾಡೋದಕ್ಕೆ ನಿಮಗೆ ಧನ್ಯವಾದ. ಅದಕ್ಕಿಂತ ಮೊದಲು
ಕಡೆಯ ನಿಮ್ಮದೊಂದು ರಿಯಾಕ್ಷನ್, ಈ ಸಂದರ್ಶನದ ಕಡೆಯ ರಿಯಾಕ್ಷನ್ ಏನಾದರೂ ಹೇಳಲಿಕ್ಕಿದ್ರೆ ಹೇಳಿ. ಒಟ್ಟು ನಾವು ಕಳೆದ 5 ವರ್ಷದಲ್ಲಿ ಜನಪ್ರತಿನಿಧಿಯಾಗಿ ಒಂದು ಪ್ರಾಮಾಣಿಕ ಸೇವೆಯನ್ನು ಮಾಡಿದ್ದೇನೆ ಎನ್ನುವಂಥ ಆತ್ಮಸಂತೃಪ್ತಿ ನನಗಿದೆ. ಕೋವಿಡ್ ಸಂದರ್ಭದಲ್ಲಿ ನಾವು ಎಲ್ಲರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಆ ಜಾತಿ ಈ ಜಾತಿ ಅಂತ ನೋಡಲಿಲ್ಲ, ಎಲ್ಲ ಜಾತಿಯವರಿಗೆ ಇವತ್ತು ಆ ಕೋವಿಡ್ ಸಂದರ್ಭದಲ್ಲಿ ಸೇವೆ ಸಲ್ಲಿಸುವಂಥ ಸಂಗತಿಯನ್ನು ಮಾಡಿದ್ದೇನೆ. ಅದೇ ರೀತಿಯಲ್ಲಿ ಸಾಮಾಜಿಕ ಪರಿಕಲ್ಪನೆ ಅಡಿಯಲ್ಲಿ ನಮ್ಮ ವ್ಯವಸ್ಥೆಗಳು ಇವತ್ತು ಪುತ್ತೂರಿನಲ್ಲಿ ಆಗಿದೆ. ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು, ಇದು ನಮ್ಮ ಆದ್ಯತೆ. ಯಾವುದೇ ಜಾತಿ ಮತ ನೋಡದೆ ಇವ ನಾರವ ಎನ್ನದೆ ಇವ ನಮ್ಮವ ಎನ್ನಿರ ಎನ್ನುವಂಥ ಮನೋಭಾವನೆಯಿಂದ ನಾನು ಪುತ್ತೂರಿನ ಜನತೆಯ ಸೇವೆ ಮಾಡಿದ್ದೇನೆ. ಅದಕ್ಕಾಗಿ ಜನ ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾರೆ. ಅದಕ್ಕಾಗಿ ಇವತ್ತು ತಾವು ಕೂಡ ಒಂದಷ್ಟು ಕಳೆದ 5 ವರ್ಷದ ಕೆಲವು ಜ್ವಲಂತ ಸಮಸ್ಯೆಗಳು, ಕೆಲವು ಸಂಘಟನೆಗಳಿಂದ ಆದಂಥ ಕೆಲವು ಇನ್ಸಿಡೆಂಟ್ಗಳನ್ನು ನನ್ನ ಮುಂದೆ ಇಟ್ಟಿದ್ದೀರಿ. ಆ ಮುಖಾಂತರ ಇವತ್ತು ಅದಕ್ಕೆ ಸ್ಪಷ್ಟನೆಯನ್ನು ನೀಡುವ ಮುಖಾಂತರ ಜನ ಕೂಡ ಸಂಜೀವ ಮಠಂದೂರು ಏನು ಅಂತ ತಿಳ್ಕೊಳ್ಳುವಂಥ ಒಂದು ಕೆಲಸವನ್ನು ತಾವು ಮಾಡಿದ್ದೀರಿ. ಅದಕ್ಕೆ ನಿಮಗೂ ಅಭಿನಂದನೆಗಳು, ನನ್ನ ಮತದಾರರಿಗೂ ಅಭಿನಂದನೆಗಳು. ಎಸ್, ಧನ್ಯವಾದಗಳು ಇಷ್ಟೊತ್ತು ವಿಚಾರಗಳನ್ನು ಹಂಚಿಕೊಂಡದಕ್ಕಾಗಿ. ನಮ್ಮೆಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದು ಇವತ್ತಿನ ಮತ ಸಮರ 2023. ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ. AVG English Medium School located in Alappuzha, Krishnanagara, Bannuru, Putturu. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Putturu towards Uppinangadi. Personal attention to each kid. Admission open for 2023-24. AVG English Medium School, an unit of AVG Educational and Charitable Trust, Alappuzha, Krishnanagara, Bannuru, Putturu. Contact 7338085983 9448485983. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.